ಮಂಗಳೂರಿನ ಪಾಂಡೇಶ್ವರದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಂಭ್ರಮದ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೈವಿಧ್ಯಮಯವಾಗಿ ನಡೀತಾ ಇದೆ. ಕಳೆದ 3 ದಿನಗಳಿಂದ ನಗರದ ಪಾಂಡೇಶ್ವರದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸಂಭ್ರಮದಿಂದ ನಡೆಯುತ್ತಿದ್ದು, ಈ ಪ್ರಯುಕ್ತ ಕ್ಷೇತ್ರದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೈವಿಧ್ಯಮಯವಾಗಿ ನಡೆಯುತ್ತಿದೆ. ಇನ್ನು ಬುಧವಾರ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ಉದ್ಘಾಟಿಸಿದರು. ಬಳಿಕ ಆಶೀರ್ವಚನ ನೀಡಿದರು. या भगवन्नाम संकीर्तने अथवा भगवंतನ ಇಂಚಿನ ಸತ್ಕರ್ಮದಲ್ಲಿ ನಮ್ಮ ಭಾಗಿಯಾವುದು ದೇಗಂದು ಕೇಳ್ತಾ ನಮ್ಮನ ಪೂರ್ವ ಜನ್ಮದ ಎಂಚಿನ ಮಂತ ಪತೊಂಬೈದಿನ ಎಡ್ಡೆ ಹಾಡಲುಲ್ಲಕ ಅವಿ ಮಾಂತ ಮುಂತಾರೆ ಬೇರೆಗಾವು ಓ ಗೊರ್ಚಿತುಲೆ ಅವು ದಿಂಜವರ್ಗು ಓ ಓಡುದುಲೆ ಅವು ವರ್ಗು ಓ ಹಾಲಂದು ಅವು ದಿಂಜನ ಮಗಳಿಗೆ ವರ್ಗು ಓ ಎಡ್ಡೆ ಉಂಡು ಅವು ನಮ್ಮನ ಕಡೆಗೆ ಬಂದಾಗ ಬಾಲಿ ದುಮ್ಮುಗಿನ ದುಮ್ಮು ಒಂದು ಪೆತ್ತ ಸಾಂಕೋಡು ಪಂತ ಏತು ಕಷ್ಟ ಉಂಡು ತುಲೆ ಏತು ಕಷ್ಟ ಉಂಡು ಪಂಡ ಗೊಚ್ಚ ಪಂಡ ಸಾಂಕುದಲ್ಲಿ ಗೊಚ್ಚಿ ಮನ್ಮನ ಸ್ಥಿತಿಗೆ ಬರ್ಪ ಅವೇ ಹುಚ್ಚ ಸಾಂಕೋಡಂತ ಬಂಗ ಉಂಡ ಈಗ ಉಲ್ಲೇಖ ಸಾಂಕುಲೆ ನಮ್ಮ. ಇದೇ ವೇಳೆ ಮಾತನಾಡಿದ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ್ ಕತ್ತಲ್ ಸರ್ ಅವರು ತುಳು ಭಾಷೆಯನ್ನ 8ನೇ ಪರಿಚ್ಛೇದಕ್ಕೆ ಸೇರಿಸಿಕೊಳ್ಳುವ ಪ್ರಯತ್ನಕ್ಕೆ ಎಲ್ಲ ಸಹಕಾರ ಅಗತ್ಯವಿದೆ. ಇನ್ನು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯುವ ಜನತೆ ಹೆಚ್ಚು ಪಾಲ್ಗೊಳ್ಳಬೇಕು ಎಂದು ಹೇಳಿದರು. ಜನಗಳಿಗೆ ಇದ್ದದ ಕಾಲಘಟ್ಟಡು ಕಲಿಯುಗ ಬೈದಂಡು ಇದು ಕಲಿಯುಗದ ಕಾಲ ಹಾಳಾತಂಡು ನಮ್ಮ ಮಾತ ಜವಣೇಪುರ ಅಜತತ್ವದ ಪೋವಂದುಳ್ಳರೆ ನಮ್ಮ ಸಂಸ್ಕೃತಿ ನಾಶಾತಂಡು ಪಣಪನ ಚೆತ್ತಿನ ಪಾತ್ರೆಗಳು ನಮ್ಮ ಅಲ್ಪ ಕೇಳೋದುಳ್ಳ ಅಂಡ ಅಲ್ಪ ನಡಪನ ಚೆತ್ತಿನ ಧಾರ್ಮಿಕ ಕಚ್ಚುಳೆನು ಐತೊಟ್ಟಿಗೆ ವೈಭವದ ಈ ನಾಗಮಂಡಲಾದಿಪ್ಪು ಬ್ರಹ್ಮಕಲಶಾದಿಪ್ಪು ಈ ಚಿತ್ತಿನ ಪೂರ ತೂನಗ ನಲ್ಲಾತು ಧಾರ್ಮಿಕ ಭಾವನೆಲು ಜನಕ್ಕುಲ್ಲ ಉಡಲ್ಡು ಅರಳೊಂದುಂಡು ಬನ್ನಗ ನಂಗೆ ಒಂಜಿ ಬರ್ಗಿಲ್ಡು ಕುಡೊಂಜಿ ಸಂತೋಷದ ಅವನು. ಇದೇ ವೇಳೆ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದಟ್ಟು ಅವರು ಮಾತನಾಡಿ, ಸಮಾಜದ ಒಳಿತಿಗೆ ಎಲ್ಲರೂ ಕೈಜೋಡಿಸಿಕೊಂಡಾಗ ಆರೋಗ್ಯಪೂರ್ಣ ಸಮಾಜವಾಗಲು ಸಾಧ್ಯ ಅಂತ ಹೇಳಿದರು. ಆರೋಗ್ಯಪೂರ್ಣವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯವಿದೆ ಅಂತ ಹೇಳುತ್ತಾ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಭವ್ಯವಾದ ದೇವಸ್ಥಾನ ಇಷ್ಟು ವರ್ಷ ಇತಿಹಾಸ ಇರತಕ್ಕಂಥ ಈ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಾಮಾಜಿಕ ಜೀವನದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಲು ಶ್ರೀ ದೇವರ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳುತ್ತಾ ಈ ಒಂದು ದೇವರ ಸರ್ಕಾರ ನನಗೆ ಹೊಸ ಜವಾಬ್ದಾರಿ ನೀಡಿದೆ. ಆ ಜವಾಬ್ದಾರಿಯನ್ನ ಈ ವೇಳೆ ಪಾಲಿಕೆಯ ಸದಸ್ಯೆ ಭಾನುಮತಿ, ಹಳೆಕೋಟೆ ಶ್ರೀ ಮಾರಿಯಮ್ಮ ಮಹಿಷಮರ್ದಿನಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ತಾರನಾಥ್ ಶೆಟ್ಟಿ, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ರವೀಂದ್ರನಾಥ್, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸುರೇಶ್ ತಲಾವಿಕಾ, ಕ್ಯೂನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ, ಕಾರ್ಯನಿರ್ವಹಣಾಧಿಕಾರಿ ಲತಾ ಎಂಎಚ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.